ಹಲೋ ನಮಸ್ತೆ ಎಲ್ರಿಗೂ. ಈ ಚಳಿ ಟೈಮಲ್ಲಿ ಸಾಮಾನ್ಯವಾಗಿ ಮುಖ ಒಣಗೋದು, ಚರ್ಮ ಒಡೆಯೋದು ಅಥವಾ ಕೈ ಕಾಲಿದು ಚರ್ಮ ಒಡೆಯೋದು ಈ ಥರ ಎಲ್ಲ ಆಗುತ್ತಲ್ವ, ಸುಕ್ಕುಗಟ್ಟೋದು, ನೆರಿಗೆ ಕಟ್ಟೋದು, ಡ್ರೈ ಆಗೋದು ಈ ಥರ ಎಲ್ಲ ಆಗುತ್ತಲ್ವ. ಇದಕ್ಕೊಂದು ಅದ್ಭುತವಾಗಿರುವಂಥ ಉಪಾಯನೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮುಖ ಡ್ರೈ ಆಗ್ತಾ ಇದ್ರೆ ಅಥವಾ ಸುಕ್ಕುಗಟ್ತಾ ಇದ್ರೆ, ಚರ್ಮ ಒಣಗಿದ್ರೆ, ಒಡೆದು ಹೋದ್ರೆ ಏನು ಮಾಡ್ಬೋದು ಅಂತಂದರೆ, 1-2 ಚಮಚದಷ್ಟು ಹಾಲನ್ನು ತಗೊಂಡು ಅದಕ್ಕೆ 1 ಚಮಚದಷ್ಟು ನಾವು ಜೇನುತುಪ್ಪನ ಸೇರಿಸಬೇಕು. ಹಸಿ ಹಾಲನ್ನೇ ನಾವು ಉಪಯೋಗ ಮಾಡಬೇಕು. ಇದನ್ನ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ಬೇಕು. ಅದಾದ ನಂತರ ನಾವು ತೊಳಿಬೇಕು. ತೊಳೆಯುವಾಗ ಕೂಡ ಅಷ್ಟೇ ಸೋಪೆಲ್ಲ ಯಾವುದು ಹಾಕೋಬಾರ್ದು. ಖಾಲಿ ವಾರ್ಮ್ ಉಗುರು ಬೆಚ್ಚಗಿನ ನೀರಿರುತ್ತಲ್ವ, ಅದರಲ್ಲಿ ತೊಳ್ಕೊಂಡು ಹಾಗೇನೆ ಬಿಡ್ಬೋದು. ಅದಾದ ನಂತರ ಸ್ವಲ್ಪ ಒರೆಸ್ಬಿಟ್ಟು ಮುಖಕ್ಕೊಂಚೂರು ಯಾವುದಾದ್ರೂ ನೀವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಇರುತ್ತಲ್ವ ಅದನ್ನ ಹಚ್ಕೊಳ್ಳುವಂಥದ್ದು, ಅಥವಾ ಬಾಡಿ ಲೋಷನ್ ಇರುತ್ತಲ್ವ ಅದನ್ನ ಹಚ್ಕೊಳ್ಳುವಂಥದ್ದು. ಇದರಿಂದ ನಾವೇನು ಅಂತಂದರೆ ಮುಖ ಒಡೆಯೋದು ಅಥವಾ ಮುಖ ಡ್ರೈ ಆಗೋದನ್ನು ತಪ್ಪಿಸ್ಬೋದು. ಮತ್ತು ಇದರಿಂದ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ, ಮುಖದ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ಇನ್ನೊಂದು, ಈ ಕೈಯೆಲ್ಲ ಒಡೆದೋಗುತ್ತಲ್ವ, ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ನಮ್ಮ ಕೈ ತುಂಬ ರಫ್ ಇದೆ ಅಂತಂದರೆ, ಒಡೆದೋಗುತ್ತೆ ಅಂತಂದರೆ ಒಂದು ಸಿಂಪಲ್ ಆಗಿರುವಂಥ ಟಿಪ್ಸ್ ಇದೆ. ಇದು ನನ್ನ ತುಂಬ ಫೇವ್ರೆಟ್ ಟಿಪ್ಸ್. ಯಾಕಂತಂದರೆ ನಾನು ತುಂಬ ಸರಿ ಇದನ್ನ ಟ್ರೈ ಮಾಡಿದ್ದೇನೆ. ಏನಂತಂದರೆ, ಕೋಕೋನಟ್ ಆಯಿಲ್ ಬರುತ್ತಲ್ವ, ಕೋಕೋನಟ್ ಆಯಿಲಿಗೆ ನೀವು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಬೇಕು. ಸಕ್ಕರೆನ ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಬೇಕಾದರೂ ಹಾಕೋಬಹುದು, ಅಥವಾ ಹಾಗೆ ಬೇಕಾದರೂ ಹಾಕೋಬಹುದು. 1 ಸ್ಪೂನಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಕೋಕೋನಟ್ ಆಯಿಲ್ ತಗೊಳ್ಳೋದಿದ್ರೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಿ ಕಲಸಿ ಕೈಗೆ ಈ ಥರ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು. ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಈ ಥರ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟು, ಅದಾದ ನಂತರ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದ್ಬಿಟ್ಟು ಯಾವುದಾದ್ರೂ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡ್ಬೋದು. ಇದರಿಂದ ಕೈ ಒಡೆಯೋದು ತಪ್ಪುತ್ತೆ, ಕೈ ತುಂಬ ಅಂತಂದರೆ ತುಂಬ ಸಾಫ್ಟ್ ಆಗುತ್ತೆ. ಈ 2 ಟಿಪ್ಸನ್ನು ನೀವು ಕೈ ಒಡೆಯೋದಕ್ಕೆ ಮತ್ತು ಮುಖ ಡ್ರೈ ಆಗೋದಕ್ಕೆ ಟ್ರೈ ಮಾಡ್ಬೋದು. ಇದರಿಂದ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ, ಹಾಗೆಯೇ ಕೈ ಕೂಡ ತುಂಬ ಸಾಫ್ಟ್ ಆಗುತ್ತೆ. ಇದು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಅದು ಬಾಡಿ ಲೋಷನನ್ನು ಟ್ರೈ ಮಾಡ್ತೀನಿ ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಅದು ಕೂಡ ಬೆಸ್ಟ್, ಏನೂ ತೊಂದರೆ ಇಲ್ಲ. ಒಳ್ಳೆ ಒಂದು ಮಾಯ್ಶ್ಚರೈಸರ್ ಮತ್ತು ಬಾಡಿ ಲೋಷನ್ನ ರೆಫರೆನ್ಸ್ಗೆ ನಾನು ಇದರಲ್ಲಿ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಅಥವಾ ಮನೆ ಮದ್ದನ್ನು ಕೂಡ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದನ್ನು ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.